ಧಿಕ್ಕಾರ ಧಿಕ್ಕಾರ ಬಿಜೆಪಿಯ ಜನಪರ ಹೋರಾಟಕ್ಕೆ ಬಿಜೆಪಿಯ ಜನಪರ ಹೋರಾಟಕ್ಕೆ ಧಿಕ್ಕಾರ 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 ಹಣವನ್ನು ಲೂಟಿದ ಸಿದ್ದರಾಮಯ್ಯನಿಗೆ ವಾಲ್ಮೀಕಿ ನಿಗಮದ ಹಣವನ್ನು ಗುಳುಂ ಮಾಡಿದ ಸಿದ್ದರಾಮಯ್ಯನಿಗೆ ಹೋರಾಟಕ್ಕೆ ಬಿಜೆಪಿಯ ಜನಪರ ಹೋರಾಟಕ್ಕೆ ಬಿಜೆಪಿಯ ಜನಪರ ಹೋರಾಟಕ್ಕೆ ಬಿಜೆಪಿಯ ಜನಪರ ಹೋರಾಟಕ್ಕೆ ಧಿಕ್ಕಾರ ರಾಜ್ಯವನ್ನು ಲೂಟಿ ಮಾಡಿದ ಸಿದ್ದರಾಮಯ್ಯನಿಗೆ ರಾಜ್ಯವನ್ನು ಲೂಟಿ ಮಾಡಿದ ಕಾಂಗ್ರೆಸ್ ಸರ್ಕಾರಕ್ಕೆ ತುಘಲಕ್ ದರ್ಬಾರ್ ನಡೆಸುತ್ತಿರುವ ಸಿದ್ದರಾಮಯ್ಯನಿಗೆ ತುಘಲಕ್ ದರ್ಬಾರ್ ನಡೆಸುತ್ತಿರುವ ಸಿದ್ದರಾಮಯ್ಯನಿಗೆ ತುಘಲಕ್ ದರ್ಬಾರ್ ನಡೆಸುತ್ತಿರುವ ಸಿದ್ದರಾಮಯ್ಯನಿಗೆ ಕರ್ನಾಟಕವನ್ನು ಲೂಟಿ ಮಾಡಿದ ಕಾಂಗ್ರೆಸ್ ಸರ್ಕಾರಕ್ಕೆ ಧಿಕ್ಕಾರ 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 ರಾಜ್ಯವನ್ನು ಲೂಟಿ ಮಾಡಿದ ಕಾಂಗ್ರೆಸ್ ಸರ್ಕಾರಕ್ಕೆ ರಾಜ್ಯವನ್ನು ಲೂಟಿ ಮಾಡಿದ ಕಾಂಗ್ರೆಸ್ ಸರ್ಕಾರಕ್ಕೆ ಸಿದ್ದರಾಮಯ್ಯನಿಗೆ ಸಿದ್ದರಾಮಯ್ಯನಿಗೆ ಕಾಂಗ್ರೆಸ್ ಸರ್ಕಾರಕ್ಕೆ ಭಾರತೀಯ ಜನತಾ ಪಾರ್ಟಿಯ ಜನಪರ ಹೋರಾಟಕ್ಕೆ ಜಯವಾಗಲಿ ಜಯವಾಗಲಿ ಭಾರತ್ ಮಾತಾ ಕಿ ಭಾರತ್ ಮಾತಾ ಕಿ ಭಾರತ್ ಮಾತಾ ಕಿ ಒಂದೇ 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 ಭಾರತೀಯ ಜನತಾ ಪಾರ್ಟಿಯ ಜನಪರ ಹೋರಾಟಕ್ಕೆ ಭಾರತೀಯ ಜನತಾ ಪಾರ್ಟಿಯ ಜನಪರ ಹೋರಾಟಕ್ಕೆ ಒಂದೇ ಒಂದೇ ಭಾರತೀಯ ಜನತಾ ಪಾರ್ಟಿಯ ಜನಪರ ಹೋರಾಟಕ್ಕೆ ರಾಜ್ಯವನ್ನು ಲೂಟಿ ಮಾಡಿದ ಕಾಂಗ್ರೆಸ್ ಸರ್ಕಾರಕ್ಕೆ ಬಡವರನ್ನು ಲೂಟಿ ಮಾಡುತ್ತಿರುವ ಕಾಂಗ್ರೆಸ್ ಸರ್ಕಾರಕ್ಕೆ ಬೆಲೆ ಏರಿಕೆಯ ನೆಪದಲ್ಲಿ ಬಡವರನ್ನು ಮುಕ್ಕು ತಿನ್ನುತ್ತಿರುವ ಕಾಂಗ್ರೆಸ್ ಸರ್ಕಾರಕ್ಕೆ ಭ್ರಷ್ಟ ಕಾಂಗ್ರೆಸ್ ಸರ್ಕಾರಕ್ಕೆ ಗೂಂಡಾ ಸರ್ಕಾರಕ್ಕೆ ಸರ್ಕಾರಕ್ಕೆ ಭ್ರಷ್ಟ ಕಾಂಗ್ರೆಸ್ ಸರ್ಕಾರಕ್ಕೆ ಭ್ರಷ್ಟ ಕಾಂಗ್ರೆಸ್ ಸರ್ಕಾರಕ್ಕೆ ತುಘಲಕ್ ಸರ್ಕಾರಕ್ಕೆ ತುಘಲಕ್ ಕಾಂಗ್ರೆಸ್ ಸರ್ಕಾರಕ್ಕೆ बोलो भारत माता की बोलो भारत माता की बोलो भारत माता की ಒಂದೇ 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 ಭಾರತೀಯ ಜನತಾ ಪಾರ್ಟಿಯ ಜನಪರ ಹೋರಾಟಕ್ಕೆ ಭಾರತೀಯ ಜನತಾ ಪಾರ್ಟಿಯ ಜನಪರ ಹೋರಾಟಕ್ಕೆ ಭಾರತೀಯ ಜನತಾ ಪಾರ್ಟಿಯ ಜನಪರ ಹೋರಾಟಕ್ಕೆ बोलो भारत माता की ದಲಿತರ ಹಣಂಗಿದ ಕಾಂಗ್ರೆಸ್ ಸರ್ಕಾರಕ್ಕೆ ದಲಿತ ವಿರೋಧಿ ಕಾಂಗ್ರೆಸ್ ಸರ್ಕಾರಕ್ಕೆ ರೈತ ವಿರೋಧಿ ಕಾಂಗ್ರೆಸ್ ಸರ್ಕಾರಕ್ಕೆ ಜನ ವಿರೋಧಿ ಕಾಂಗ್ರೆಸ್ ಸರ್ಕಾರಕ್ಕೆ ಭ್ರಷ್ಟ ಕಾಂಗ್ರೆಸ್ಗೆ ಭ್ರಷ್ಟ ಕಾಂಗ್ರೆಸ್ಗೆ ವಂಚಕವಾದಿ ಕಾಂಗ್ರೆಸ್ಗೆ ವಂಚಕವಾದಿ ಕಾಂಗ್ರೆಸ್ಗೆ ಜನರನ್ನು ದಾರಿ ತಪ್ಪಿಸುವ ಕಾಂಗ್ರೆಸ್ಗೆ ಓ ಭಾರತ್ ಮಾತಾ ಕಿ ಓ ಭಾರತ್ ಮಾತಾ ಕಿ ಒಂದೇ 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 ಭಾರತೀಯ ಜನತಾ ಪಾರ್ಟಿಯ ಜನಪರ ಹೋರಾಟಕ್ಕೆ ಭಾರತೀಯ ಜನತಾ ಪಾರ್ಟಿಯ ಜನಪರ ಹೋರಾಟಕ್ಕೆ ಭಾರತೀಯ ಜನತಾ ಪಾರ್ಟಿಯ ಜನಪರ ಹೋರಾಟಕ್ಕೆ ಲೂಟಿಕೋರ ಕಾಂಗ್ರೆಸ್
ಆತ್ಮೀಯರೇ, ಪರಿಶಿಷ್ಟ ಪಂಗಡ ಮತ್ತು ಪರಿಶಿಷ್ಟ ಜಾತಿಯ ಸಮುದಾಯದ ಜನರಿಗೆ ಮೋಸ ಮಾಡಿದಂತ ಈ ಭ್ರಷ್ಟ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಇವತ್ತು ಭಾರತೀಯ ಜನತಾ ಪಾರ್ಟಿ ದಕ್ಷಿಣ ಜಿಲ್ಲೆ ಅಭೂತಪೂರ್ವವಾಗಿ ಡಿಸಿ ಕಚೇರಿಯ ಮುತ್ತಿಗೆ ಅನ್ನುವಂತ ರೀತಿಯಲ್ಲಿ ಇವತ್ತು ಪ್ರತಿಭಟನೆಯನ್ನು ಮಾಡ್ತಾ ಇದೆ. ಈ ಸಂದರ್ಭದಲ್ಲಿ ಎಲ್ಲ ಗಣ್ಯರು, ಕಾರ್ಯಕರ್ತರು, ಪ್ರಮುಖರು ಉಪಸ್ಥಿತರಿದ್ದಾರೆ. ಹಾಗೆ ಜಿಲ್ಲಾಧ್ಯಕ್ಷರು, ಜಿಲ್ಲೆಯ ಎಲ್ಲ ಪದಾಧಿಕಾರಿಗಳು ಉಪಸ್ಥಿತರಿದ್ದಾರೆ. ತಮ್ಮೆಲ್ಲರನ್ನು ಆತ್ಮೀಯವಾಗಿ ಸ್ವಾಗತ ಮಾಡಲಿಕ್ಕಿದ್ದಾರೆ ಎಸ್ಟಿ ಮೋರ್ಚಾದ ಅಧ್ಯಕ್ಷರಾದಂತ ಹರೀಶ್ ಬಿಜತ್ರ ಅವರು. ಆದ್ರೆ ಪಾಪ 2 ಜನ ಇರಿತಗೊಳಗಾದ ಹುಡುಗರನ್ನ ನೋಡ್ಲಿಕ್ಕೆ ಇವತ್ತಿನವರೆಗೆ ಬರ್ಲಿಲ್ಲ. ಎಂತ ಶಾಸಕರು, ಎಂತ ಒಳ್ಳೆಯವರು, ಎಂತ ಯಾವ ರೀತಿಯ ಮಾನವೀಯತೆ ಅಂತ ಗೊತ್ತಾಗುದಿಲ್ಲ. ಆ ಆಸ್ಪತ್ರೆಗೆ ಹೋಗಿದ್ದಾರೆ, ಆದ್ರೆ ನೋಡ್ಲಿಕ್ಕೆ ಬರ್ಲಿಲ್ಲ. ಒಬ್ಬ ವಿಧಾನಸಭೆಯ ಸ್ಪೀಕರ್ ಈ ತರ ಮಾಡಿದ್ರೆ ಈ ರಾಜ್ಯದ ಜನತೆಯ ಗತಿ ಏನು ಅಂತ ನಾವೆಲ್ಲ ಆಲೋಚನೆ ಮಾಡುವಂತ ಕಾಲಘಟ್ಟದಲ್ಲಿ ಬಂದು ನಿಂತಿದ್ದೇವೆ. ಇವತ್ತು ಒಟ್ಟು ರಾಜ್ಯದಲ್ಲಿ ಆಡಳಿತ ಸಂಪೂರ್ಣವಾಗಿ ವೈಫಲ್ಯ ಆಗಿದೆ. ದಿನನಿತ್ಯ ಬೆಲೆ ಏರಿಕೆ ಮಾಡುವುದರ ಜೊತೆಗೆ ಒಂದು ಕಡೆ ಬಡವರ ಹೊಟ್ಟೆ ಹೊಡೆಯುವಂತ ಕೆಲಸವನ್ನ ಮಾಡ್ತಾ ಇದೆ, ಇನ್ನೊಂದು ಕಡೆ ಭ್ರಷ್ಟಾಚಾರ ಮಾಡ್ತಾ ಇದೆ. ಇವತ್ತು ಯಾವ ರೀತಿ ಕಮಿಷನ್ ಏಜೆಂಟರ ರೀತಿಯಲ್ಲಿ ಸರ್ಕಾರ ನಡೆಸುವಂತ ಕೆಲಸವನ್ನ ಮಾಡ್ತಾ ಇದೆ. ಅವರವರುಗಳ ಮಂತ್ರಿಗಳ ಕಿಸೆ ತುಂಬಿಸುವಂತ ಕೆಲಸವನ್ನ ಇವತ್ತು ಕಾಂಗ್ರೆಸ್ನ ಸರ್ಕಾರ ಸಿದ್ದರಾಮಯ್ಯರ ಅವಕಾಶವನ್ನು ಕೊಡುವುದರ ಮುಖಾಂತರ ಇಡೀ ರಾಜ್ಯದಲ್ಲಿ ಆಡಳಿತ ವೈಫಲ್ಯ ಆಗಿರುವಂತಹ ಕಾಂಗ್ರೆಸ್ನ ಮುಖ್ಯಮಂತ್ರಿ ಅವರು ಮತ್ತೆ ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ, ಅವರು ರಾಜೀನಾಮೆ ಕೊಡಬೇಕು ಅಂತ ಈ ಸಂದರ್ಭದಲ್ಲಿ ಈ ಸಭೆಯ ಮುಖಾಂತರ ಒತ್ತಾಯ ಮಾಡ್ತಾ ಇದ್ದೇನೆ. ಈ ಒಂದು ಸಭೆಯಲ್ಲಿ ತಾವೆಲ್ಲರೂ ದೊಡ್ಡ ಸಂಖ್ಯೆಯಲ್ಲಿ ಭಾಗವಹಿಸಿದ್ದೀರಿ. ಈ ಸಭೆ ನಡೆದ ನಂತರ ಇಲ್ಲಿಂದ ನಾವು ಸೀದಾ ಡಿಸಿ ಕಚೇರಿಗೆ ನಡ್ಕೊಂಡು ಹೋಗ್ಲಿಕ್ಕಿದೆ. ಡಿಸಿ ಕಚೇರಿಯನ್ನ ಮುತ್ತಿಗೆ ಹಾಕುವಂತ ಈ ಒಂದು ಕಾರ್ಯಕ್ರಮದಲ್ಲಿ ಎಲ್ಲ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯ ಎಲ್ಲ ಆತ್ಮೀಯ ಕಾರ್ಯಕರ್ತ ಬಂಧುಗಳು, ಎಲ್ಲ ಹಿತೈಷಿಗಳು, ವಿಶೇಷವಾಗಿ ಪರಿಶಿಷ್ಟ ವರ್ಗದ ಮತ್ತು ಪರಿಶಿಷ್ಟ ಜಾತಿಯ ಈ ಒಂದು ಮೋರ್ಚಾದ ಎಲ್ಲ ಕಾರ್ಯಕರ್ತರು ಕೂಡ ಈ ಒಂದು ಮುತುವರ್ಜಿಯನ್ನು ವಹಿಸಿಕೊಂಡು ನಮ್ಮ ಜನಾಂಗಕ್ಕೆ ಆಗಿರುವಂತಹ ತೊಂದರೆಯ ವಿರುದ್ಧ ಹೋರಾಟಕ್ಕೆ ಇಷ್ಟೊಂದು ದೊಡ್ಡ ಸಂಖ್ಯೆಯಲ್ಲಿ ಬಂದಿರುವುದಕ್ಕೆ ಎಲ್ರಿಗೂ ಅತ್ಯಂತ ಹೃದಯಪೂರ್ವಕ ಅಭಿನಂದನೆಯನ್ನು ಈ ಸಂದರ್ಭದಲ್ಲಿ ಸಲ್ಲಿಸಲಿಕ್ಕೆ ಇಚ್ಛೆ ಪಡ್ತೇನೆ. ಬೋಲೋ ಭಾರತ್ ಮಾತಾ ಕಿ ಭ್ರಷ್ಟ ಕಾಂಗ್ರೆಸ್ ಸರ್ಕಾರಕ್ಕೆ, ಪರಿಶಿಷ್ಟ ಪಂಗಡದ ಹಣ ಲೂಟಿ ಮಾಡಿದ ಕಾಂಗ್ರೆಸ್ ಸರ್ಕಾರಕ್ಕೆ ಮುಂದಕ್ಕೆ. ವಾಲ್ಮೀಕಿ ಜನಾಂಗದ 187 ಕೋಟಿ ಹಣವನ್ನು ಬೇನಾಮಿ ಖಾತೆಗೆ ವರ್ಗಾವಣೆ ಮಾಡಿದ ವಿರುದ್ಧ ನಾವೆಲ್ಲ ಪ್ರತಿಭಟನೆಗೋಸ್ಕರ ನಾವು ಸೇರಿದ್ದೇವೆ. ನಮ್ಮ ಹಕ್ಕನ್ನು ನಾವು ಯಾರೊಬ್ಬರು ಕಸಿದುಕೊಳ್ಳಿಕ್ಕೆ ನಾವು ಬಿಡ್ಲಿಕ್ಕಿಲ್ಲ. ನಮ್ಮ ಹಕ್ಕನ್ನು ನಾವು ಅದನ್ನು ಗಿಟ್ಟಿಸಿಕೊಳ್ಳಿಕ್ಕೋಸ್ಕರ ನಾವೆಲ್ಲ ಸೇರಿದ್ದೇವೆ. ಇವತ್ತು ಈ ಕಾರ್ಯಕ್ರಮದಲ್ಲಿ ನಮ್ಮೊಟ್ಟಿಗೆ ನಮ್ಮ ಜಿಲ್ಲಾ ಅಧ್ಯಕ್ಷರಾದ ಸತೀಶ್ ಕುಂಪಲ ಇದ್ದಾರೆ, ಪ್ರಧಾನ ಕಾರ್ಯದರ್ಶಿಗಳಿದ್ದಾರೆ, ಅದೇ ರೀತಿ ಜಿಲ್ಲೆಯ ಪದಾಧಿಕಾರಿಗಳಿದ್ದಾರೆ, ನಮ್ಮ ಈ ಕ್ಷೇತ್ರದ ಅಭಿವೃದ್ಧಿ ಅಧಿಕಾರ ಯುವ ನಾಯಕ ವೇದಣ್ಣ ಇದ್ದಾರೆ, ವೇದವಸ್ ಕಾಮತ್ರರು ಇದ್ದಾರೆ, ಹಾಗೂ MLCಗಳು ಕೂಡ ನಮ್ಮ ಜೊತೆಗಿದ್ದಾರೆ. ಮಹಿಳಾ ಮೋರ್ಚಾದ ತಂಡವೇ ನಮ್ಮೊಟ್ಟಿಗೆ ಇದೆ. SC ಮೋರ್ಚಾ, ST ಮೋರ್ಚಾದ ಎಲ್ಲ ಪದಾಧಿಕಾರಿಗಳೇ. ಇವತ್ತು ನಾವು ಸುಮ್ಮನೆ ನಿದ್ದೆ ಮಾಡಿದ್ರೆ ಆಗ್ಲಿಕ್ಕಿಲ್ಲ, ಎಚ್ಚೆತ್ತುಕೊಳ್ಬೇಕು. ಬಿಸಿಲು ಮಳೆ ಎನ್ನದೆ ನಿದ್ದೆ ಕೆಟ್ಟು ಕೆಲಸ ಇವತ್ತು ಹೋರಾಟವನ್ನು ಮಾಡಬೇಕಾಗಿದೆ. ಸಿದ್ದರಾಮಯ್ಯ ಬಡವರ ಪರವಾಗಿರುವಂತ ನಾನೊಬ್ಬ ಬಡವರ ಪರವಾಗಿರುವಂತ ಒಬ್ಬ ವ್ಯಕ್ತಿ, ನಾನು ಎಲ್ಲರಿಗೂ ಸಮಾನವಾದ ನ್ಯಾಯವನ್ನು ಕೊಡುವವನು ಎಂಬ ಹೆಗ್ಗಳಿಕೆಯನ್ನು ಹೊಗಳಿಕೊಂಡು ಹೋಗ್ತಿದ್ರು. ಹೊರತು ಬಿಟ್ರೆ ಇವತ್ತು ಮೊನ್ನೆ ನಮ್ಮ SC ಮೋರ್ಚಾದ ಅನುದಾನ 12,000 ಕೋಟಿ ರೂಪಾಯಿಯನ್ನು ಇವತ್ತಿನ ಈ ಬಿಟ್ಟಿ ಭಾಗ್ಯಕ್ಕೆ ಅದನ್ನು ವಿನಿಯೋಗ ಮಾಡಿದ್ದಾರೆ. ಅದು ಒಂದು ತಪ್ಪು ಮಾಡಿದ್ದಾರೆ. ಆಗ್ಲೇ ನಾವು ಎಚ್ಚೆತ್ತುಕೊಟ್ಟು ಹೋರಾಟ, ಇದಕ್ಕಿಂತ ಉಗ್ರವಾದ ಹೋರಾಟ ಮಾಡ್ತಿದ್ರೆ ಇವತ್ತು ST ಹಣವನ್ನು 187,000 ಕೋಟಿ ರೂಪಾಯಿಯನ್ನು ಇವತ್ತು ಬೇನಾಮಿಯಾಗಿ ವರ್ಗಾವಣೆ ಮಾಡಿದ್ದಾರೆ ಖಾತೆಗೆ. ಇದು ಎಲ್ಲಿಗೆ ಹೋಗಿದೆ, ಯಾಕೆ ಹೋಗಿದೆ, ಅದನ್ನು ವಾಪಸ್ಸು ತರಿಸಬೇಕು ಎನ್ನುವ ಉದ್ದೇಶಕ್ಕೋಸ್ಕರ ಹೋರಾಟಕ್ಕಾಗಿ ನಾವು ಇಳ್ತಿದ್ದೇವೆ. ಇವತ್ತು ನಮ್ಮ SC ST ನ ಒಟ್ಟು ಹಣ 25,396 ಕೋಟಿ ರೂಪಾಯಿಯನ್ನು ಇವತ್ತು ದುರುಪಯೋಗವನ್ನು ಪಡ್ಕೊಂಡಿದೆ ಸಿದ್ದರಾಮಯ್ಯ ಸರ್ಕಾರ. ಇವತ್ತು ನಮಗೆ MLAಗಳಿಗೆ, ಶಾಸಕರ ನಿಧಿಯನ್ನು ಕೊಡದೆ ನಮ್ಮನ್ನು ಮಲದಾಯಿ ಧೋರಣೆ ಮಾಡ್ತಿದ್ದಾರೆ. ಕಾಂಗ್ರೆಸ್ನ ಶಾಸಕರಿಗೆ ಒಂದು ನ್ಯಾಯ, ಬಿಜೆಪಿಯ ಶಾಸಕರಿಗೆ ಒಂದು ನ್ಯಾಯ ಮಾಡ್ತಿದೆ. ಇದನ್ನು ಕೂಡ ಈ ಸರ್ಕಾರ ಮಾಡ್ತಾ ಇದೆ. ಮೊನ್ನೆ ಡೀಸೆಲ್ ಬೆಲೆ, ಪೆಟ್ರೋಲ್ ಬೆಲೆ ಏರಿಕೆ ಮಾಡಿ ಹಣದುಬ್ಬರವನ್ನು ಜಾಸ್ತಿ ಮಾಡಿದೆ. ಇವತ್ತು ಟ್ಯಾಕ್ಸಿಯಲ್ಲಿ ಇರ್ಬೋದು, ಹೋಗುವವರು ಇರ್ಬೋದು, ತರಕಾರಿ ಬೆಲೆ ಇರ್ಬೋದು, ಇನ್ನಿತರ ಆಹಾರದ ಬೆಲೆಗಳಿಗೂ ಕೂಡ ಹೊಡೆತವನ್ನು ಹಾಕುವಂತ ಕಣ್ಣ ಹಾಕಿದ್ದಾರೆ. ಎಲ್ಲದರಲ್ಲೂ ಲೂಟಿ ಮಾಡುವ ಕೆಲಸವನ್ನು ಈ ಸಿದ್ದರಾಮಯ್ಯ ಸರ್ಕಾರ ಮಾಡ್ತಾ ಇದೆ. ಇದಕ್ಕೆ ಇವತ್ತು ನಾವು ಸಾಂಕೇತಿಕವಾದ ಹೋರಾಟವನ್ನು DC ಕಚೇರಿಗೆ ಮುತ್ತಿಗೆ ಹಾಕುವ ಮುಖಾಂತರ ನಾವು ಮಾಡ್ತಿದ್ದೇವೆ ಹೊರತು ಇನ್ನು ಮುಂದಿನ ಇವತ್ತೇನ ಸಾಂಕೇತಿಕ ಆಗಿದೆ, ಮುಂದೆ ಉಗ್ರವಾದ ಹೋರಾಟವನ್ನು ರಸ್ತೆಗಿಳಿದು ರಸ್ತೆ ತಡೆ ಮಾಡಿ ಮೊನ್ನೆ ಕಾರ್ಯಕ್ರಮ ಸಣ್ಣದಾಗಿ ಮಾಡಿದ್ದೇವೆ.
ಎಲ್ಲರೂ ಸೇರಿದ್ದೇವೆ. ಇವತ್ತು ನಾವೇನು ಒಂದು ಸಮುದಾಯಕ್ಕೆ ಮಾತ್ರ ಇದು ಅನ್ಯಾಯ ಅಲ್ಲ, ನಾಳೆ OBC ಸಮುದಾಯಕ್ಕೆ ಬರ್ತದೆ, ನಾಳೆ ಒಕ್ಕಲಿಗ ಸಮುದಾಯಕ್ಕೆ ಬರ್ತದೆ, ಇದೇನು ಅನ್ಯಾಯ. ಅದಕ್ಕೋಸ್ಕರ ನಾವೆಲ್ಲ ಈಗಲೇ ಎಚ್ಚೆತ್ತುಕೊಳ್ಬೇಕಾಗಿದೆ. ಇವತ್ತು ಸಿದ್ದರಾಮಯ್ಯನ ಏನು ಕುರುಬ ಸಮುದಾಯದ ಹಣ ಇಲ್ವಾ, ಅದನ್ನು ತಗೊಂಡೋಗಿ ಕೊಡ್ಲಿ, ಎಲ್ಲಿ ಬೇಕಾದ್ರೂ ಕೊಡ್ಲಿ. ನೋಡ, ಅವನಿಗೆ ತಾಕತ್ತಿದೆಯಾ? ಮುಸ್ಲಿಂ ವಕ್ಫ್ ಬೋರ್ಡಿನ ಅನುದಾನ ಉಂಟು, ವಕ್ಫ್ ಬೋರ್ಡ್ನ ಅನುದಾನ ಮುಟ್ಲಿಕ್ಕೆ ಇವನಿಗೆ ಧೈರ್ಯ ಇದೆಯಾ? ಅಲ್ಲಿ ಮುಸ್ಲಿಮರು ಕಲ್ಲು ಹೊಡಿತಾರೆ. ಇವತ್ತು ಅದನ್ನು ಮಾಡ್ಬೇಕಿತ್ತು, ಅದನ್ನು ಮಾಡ್ಲಿಲ್ಲ. ಇವತ್ತು ಮೊನ್ನೆ ಕೊಳೆ ಚೂರಿ ಇಳಿತಾದಾಗ ನಮ್ಮದೇ ಶಾಸಕರಾಗಿ ನಮ್ಮ ಸಂಸದಿನ ಏನು ಸಭಾಪತಿಯಾಗಿ ಕೆಲಸ ಮಾಡುವ ಸ್ಪೀಕರ್ ಎಲ್ಲರಿಗೂ ಸಮಾನ ನ್ಯಾಯ ಕೊಡಬೇಕು. ಅವ್ರು ರಾಜಕೀಯ ಮಾಡ್ಲಿಕ್ಕಿಲ್ಲ, ಸಭಾಪತಿಗೆ ರಾಜಕೀಯ ಇಲ್ಲ, ಅವರು ಸಭಾಪತಿ ವೇದಿಕೆಯಿಂದ ಇಳಿದ ನಂತರ ಅವರು ರಾಜಕೀಯ ಮಾಡಬೇಕು. ಇವತ್ತು ರಾಜಕೀಯ ಮಾಡ್ತಿದ್ದಾರೆ, ಅದು ಅನ್ಯಾಯ. ಅದರ ವಿರುದ್ಧ ಕೂಡ ಹೋರಾಟವನ್ನು ನಾವು ಮುಂದಿನ ದಿನ ಉಗ್ರವಾಗಿ ಮಾಡಬೇಕಾಗಿದೆ. ಎಲ್ಲರೂ ತಾಯಂದಿರು ಇವತ್ತು ಬರೇ ಸ್ವಲ್ಪ ಜನ ಮಾತ್ರ ಬಂದಿದ್ರೆ, ಮುಂದಿನ ದಿನ ಬರೇ ಮಾತೆಯರು ಸೇರಿ ಉಗ್ರವಾದ ಹೋರಾಟವನ್ನು ಮಾಡಲಿಕ್ಕೆ ನಾವೆಲ್ಲ ತಯಾರಿದ್ದೇವೆ. ಅದಕ್ಕೆಲ್ಲರೂ ಕಟಿಬದ್ಧರಾಗಿ, ನಾವೆಲ್ಲ ಕಂಕಣಬದ್ಧರಾಗಿ ಮುಂದಿನ ದಿನ ಹೋರಾಟಕ್ಕೆ ಸಿದ್ಧರಾಗೋಣ ಅಂತ ಹೇಳ್ತಾ ಇದ್ದೇನೆ. ಬಂದಂತ ಎಲ್ಲರಿಗೂ ಅಭಿನಂದನೆ ಸಲ್ಲಿಸಿದ್ದೇನೆ. ಬರೋ ಭಾರತ್ ಮಾತಾಕ್ಕೆ, ಭಾರತೀಯ ಜನತಾ ಪಾರ್ಟಿಗೆ ಜೈ ಶ್ರೀರಾಮ್, ಜೈ ಶ್ರೀರಾಮ್, ಜೈ ಶ್ರೀರಾಮ್. ಕಾಲಿ ಚೆಂಬು ಕೊರಿಯರು ಫ್ರೀ ಫ್ರೀ ಬಂದರೆ, ಕಾಲಿ ಚೆಂಬು ಕೊರಿಯರು ಮತಾಕಿ. ಇವತ್ತು ಪರಿಶಿಷ್ಟ ಜಾತಿಯ ಪಂಗಡದ ಜನರಿಗೆ ನ್ಯಾಯ ಕೊಡುವಂತಹ ದೃಷ್ಟಿಯಲ್ಲಿ ಭಾರತೀಯ ಜನತಾ ಪಾರ್ಟಿ ದಕ್ಷಿಣ ಕನ್ನಡ ಜಿಲ್ಲೆ ಗೌರವಾನ್ವಿತ ಜಿಲ್ಲಾಧ್ಯಕ್ಷರ ನೇತೃತ್ವದಲ್ಲಿ ಪ್ರತಿಭಟನೆಯನ್ನು ಮಾಡ್ತಾ ಇದೆ. ಇವತ್ತು ಇಡೀ ರಾಜ್ಯದಲ್ಲಿ ನಮ್ಮ ರಾಜ್ಯಾಧ್ಯಕ್ಷರಾಗಿರುವಂತಹ ವಿಜೇಂದ್ರ ಅವರ ನೇತೃತ್ವದಲ್ಲಿ ಇಡೀ ರಾಜ್ಯದಲ್ಲಿ ಭಾರತೀಯ ಜನತಾ ಪಾರ್ಟಿ ಇವತ್ತು ಬೀದಿಗಿಳಿದು ಜಿಲ್ಲಾಧಿಕಾರಿಗಳ ಕಚೇರಿಗೆ ಮುತ್ತಿಗೆಯನ್ನು ಮಾಡ್ತಾ ಇವತ್ತು ಪ್ರತಿಭಟನೆಯನ್ನು ಹಮ್ಮಿಕೊಳ್ತಾ ಇದೆ. ಇವತ್ತು ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಆಡಳಿತಕ್ಕೆ ಬಂದು 13-14 ತಿಂಗಳಾಯಿತು. ಇವತ್ತು ಬಹಳ ದುಃಖ ಆಗ್ತಾ ಇದೆ. 14 ತಿಂಗಳಲ್ಲಿ ಮಾಡಿದಂತ ಸಾಧನೆಗಳೇನು, ಕೊಟ್ಟಂತ ಅನುದಾನಗಳೇನು, ಮಾಡಿದಂತ ಭ್ರಷ್ಟಾಚಾರಗಳೆಷ್ಟು, ಇದು ಎಲ್ಲ ಲೆಕ್ಕಾಚಾರವನ್ನ ಜನರು ನೋಡ್ತಾ ಇದ್ದಾರೆ, ಗಮನಿಸ್ತಾ ಇದ್ದಾರೆ. ಇವತ್ತು ನಿನ್ನೆ ಒಂದು ಟಿವಿ ಚಾನೆಲ್ನಲ್ಲಿ ಮನೆ ಮನೆಗಳಿಗೆ ಹೋಗಿ ಜನರ ಹತ್ರ ಅಭಿಪ್ರಾಯವನ್ನ ಕೇಳುವಾಗ ಜನರು ತಲೆಯನ್ನ ಓಡ್ಕೊಂಡು ಹೇಳ್ತಾ ಇದ್ದಾರೆ, ಇವತ್ತು ಯಾಕಾದ್ರೂ ಕಾಂಗ್ರೆಸ್ ಸರ್ಕಾರಿಗೆ ಮತವನ್ನ ಕೊಟ್ಟೆ ಅಂತ ಹೇಳುವಂಥದ್ದು ಕೇಳ್ತಾ ಇದ್ದಾರೆ. ಒಂದು ಕಡೆಯಲ್ಲಿ ಭ್ರಷ್ಟಾಚಾರಕ್ಕೆ ಪೂರ್ಣ ಪ್ರಮಾಣದಲ್ಲಿ ಮುಖ್ಯಮಂತ್ರಿಗಳೇ ನೇತೃತ್ವವನ್ನು ವಹಿಸಿಕೊಂಡಂತದ್ದೇ. ಇವತ್ತು ವಾಲ್ಮೀಕಿ ನಿಗಮದಲ್ಲಿರುವಂತಹ ಹಣವನ್ನ 187 ಕೋಟಿ ರೂಪಾಯಿಯನ್ನ ಸಂಪೂರ್ಣವಾಗಿ ನುಂಗಿದ್ದು ಅದು ಯಾರ ಜೇಬಿಗೆ ಹೋಗಿದೆ? ಒಂದು ಕಡೆಗಳಲ್ಲಿ 700ಕ್ಕೂ 800 ಜನರ ಹೈದರಾಬಾದ್ ಮತ್ತು ತೆಲಂಗಾಣದ ಕಾಂಗ್ರೆಸ್ ಕಾರ್ಯಕರ್ತರ ಅಕೌಂಟ್ಗೆ ಹಾಕಿದ್ದನ್ನ ಎಲ್ಲೋ ಒಂದು ಕಡೆ ಉಲ್ಲೇಖ ಆಗ್ತಾ ಇದೆ. ಇನ್ನೊಂದು ಕಡೆಗಳಲ್ಲಿ ಅದರ ಮಂತ್ರಿಗಳಾಗಿರುವಂತಹ ನಾಗೇಂದ್ರ ಅವರು ರಾಜೀನಾಮೆ ಕೊಟ್ಟಿದ್ದಾರೆ. ಈಗ ರಾಜ್ಯದ ಇನ್ನೊಂದು ಸಚಿವರು ಶರಣ್ ಪ್ರಕಾಶ್ ಪಾಟೀಲ್ ಅವರು ಕೂಡ ಇದರ ನೇತೃತ್ವವನ್ನು ವಹಿಸಿಕೊಂಡಿದ್ದಾರೆ. ಅವರು ಗೋವಾದಲ್ಲಿ ಸಭೆ ಮಾಡಿದ್ದಾರೆ, ಬೆಂಗಳೂರಿನಲ್ಲಿ ಸಭೆ ಮಾಡಿದ್ದಾರೆ ಅಂತ ಹೇಳುವಂಥದ್ದು ಮಾಧ್ಯಮದ ಮುಖಾಂತರ ಕೇಳಿ ಬರ್ತಾ ಇದೆ. ಇಷ್ಟೆಲ್ಲ ಪ್ರತಿಭಟನೆ ಆದ್ರೂ ಕೂಡ ಯಾವುದೇ ರೀತಿಯ ಗೊಂದಲ ಆಗಿಲ್ಲ, ಯಾವುದೇ ರೀತಿಯ ಪ್ರತಿಭಟನೆ ಆಗಿಲ್ಲ, ಯಾವುದೇ ರೀತಿಯ ಭ್ರಷ್ಟಾಚಾರ ಆಗಿಲ್ಲ ಅಂತ ಹೇಳುವಂತ ರೀತಿಯ ಮಾನಸಿಕತೆಯಲ್ಲಿ ಸಿದ್ದರಾಮಯ್ಯ ಇದ್ದಾರೆ. ಇವತ್ತು ಆರ್ಥಿಕ ವ್ಯವಸ್ಥೆಯ ನೇತೃತ್ವವನ್ನು ಮುಖ್ಯಮಂತ್ರಿಗಳು ಇಟ್ಕೊಂಡಂತ ಸಂದರ್ಭದಲ್ಲಿ ಆರ್ಥಿಕ ಇಲಾಖೆ ಅನುಮೋದನೆಯನ್ನು ಪಡ್ಕೊಂಡೇ ಈ ಭ್ರಷ್ಟಾಚಾರ ಆಗಿದೆ ಅಂತ ಹೇಳಿದ್ರೆ ಈ ಭ್ರಷ್ಟಾಚಾರದ ಹೊಣೆಯನ್ನ ಸಿದ್ದರಾಮಯ್ಯ ಹೊರಬೇಕಾಗ್ತದೆ. ಭಾರತೀಯ ಜನತಾ ಪಾರ್ಟಿ ಸರ್ಕಾರ ಇರುವಾಗ ಬೀದಿಗಿಳಿದು ಯಾವುದೇ ದಾಖಲೆಗಳಿಲ್ಲದೆ ನಮ್ಮನ್ನ 40% ಸರ್ಕಾರ ಅಂತೇಳಿ ನೀವು ಉಲ್ಲೇಖ ಮಾಡಿದ್ರಿ, ಸುಳ್ಳು ಪ್ರಚಾರವನ್ನ ಮಾಡಿದ್ರಿ. ಇವತ್ತು
187 ಕೋಟಿ ಹಣವನ್ನ ಸಂಪೂರ್ಣವಾಗಿ 187 ಕೋಟಿಗೆ 187 ಕೋಟಿ ನುಂಗಿದ್ದೀರಾ. ಎಷ್ಟು ಪರ್ಸೆಂಟ್ ಸರ್ಕಾರ ಸ್ವಾಮಿ ನಿಮ್ದು? 100ಕ್ಕೆ 100% ಹಣವನ್ನ ನುಂಗಿದ್ದೀರಾ. ಇಂತ ನುಂಗಿದಂತ ಸರ್ಕಾರ ನಮ್ಗೆ ಬೇಕಾ? ನಿನ್ನೆ ಮಹಿಳೆಯರು ಕೇಳ್ತಾ ಇದ್ದಾರೆ ಟಿವಿಯಲ್ಲಿ, ನಮ್ಗೆ ಗ್ಯಾರಂಟಿ ಬೇಡ ಇತ್ತು, ಈ ರೀತಿ ಬೆಲೆ ಏರಿಕೆ ಮಾಡ್ತಾ ಇದ್ದೀರಿ, ರಿಜಿಸ್ಟ್ರೇಷನ್ ರೇಟ್ ಜಾಸ್ತಿ ಆಯ್ತು, ಹಾಲಿನ ದರ 2 ಬಾರಿ ಜಾಸ್ತಿ ಆಯ್ತು, ಸ್ಟಾಂಪ್ ಡ್ಯೂಟಿ ಜಾಸ್ತಿ ಆಯ್ತು, ವೆಹಿಕಲ್ ರಿಜಿಸ್ಟ್ರೇಷನ್ ಜಾಸ್ತಿ ಆಯ್ತು, ನೀರಿನ ದರ ಜಾಸ್ತಿ ಆಯ್ತು, ಕರೆಂಟ್ ದರ ಜಾಸ್ತಿ ಆಯ್ತು, ಆಸ್ತಿ ತೆರಿಗೆ ದರ ಜಾಸ್ತಿ ಆಯ್ತು, ಪೆಟ್ರೋಲ್ ಡೀಸೆಲ್ ದರ ಜಾಸ್ತಿ ಆಯ್ತು, ಎಲ್ಲ ಎಣ್ಣೆ ಅಬಕಾರಿ ಸುಂಕ ಜಾಸ್ತಿ ಆಯ್ತು. ಇವತ್ತು ಎಲ್ಲಾ ವಿಚಾರಗಳ ಬಗ್ಗೆ ದರವನ್ನ ಹೆಚ್ಚಿಸಿ ಮಾಡಿಸಿಕೊಂಡು ನಮಗೆ ಗ್ಯಾರಂಟಿ ಬೇಡ ಇತ್ತು ಸಿದ್ದರಾಮಯ್ಯರೇ, ಎಂಗ್ಲ ಗ್ಯಾರಂಟಿ ಬೊಡ್ಚಿತ್ತಂಡು ಎಂಗಲ್ನ ಮಾನ ಮರ್ಯಾದೆ ಎತ್ತೊಂದು ಎಂಗಲ್ನ ಕಿಸೆಟ್ 2,000 ರೂಪಾಯಿ ಕೊರ್ರೆಪ್ಪೋದು 10,000 ಮಿತ್ತಿನಕ್ಕೂ ಲೂಟಿ ಮಲ್ತೊಂದುಲ್ಲಾರ ಅಂತ ಹೇಳ್ತಾ ಇದ್ದಾರೆ. ಬೇಡ ಇತ್ತು ನಮ್ಗೆ ಅಂತ ಹೇಳುವಂತದ್ದು ಕಣ್ಣೀರು ಹಾಕ್ತಾ ಇದ್ದಾರೆ. ಈ ಕಣ್ಣೀರು ನಿಮ್ಗೆ ಕೇಳಲ್ವಾ? ಸಿದ್ದರಾಮಯ್ಯ ಅವರು ಹೇಳ್ತಾರೆ, ಕಾಂಗ್ರೆಸ್ ನಲ್ಲಿ ಇವತ್ತು ಸಿಎಂ ಮತ್ತು ಡಿಸಿಎಂ ಗಲಾಟೆ ಎದ್ದಿದೆ. ಒಂದು ಸ್ವಾಮೀಜಿ ಅವರು ವೇದಿಕೆ ಮುಖಾಂತರ ಮುಖ್ಯಮಂತ್ರಿಗಳೇ ನೀವು ಆ ಸ್ಥಾನಕ್ಕೆ ರಾಜೀನಾಮೆ ಕೊಡಿ, ಡಿ.ಕೆ. ಶಿವಕುಮಾರನ್ನ ಮುಖ್ಯಮಂತ್ರಿ ಮಾಡಿ ಅಂತ ಹೇಳ್ತಾ ಇದ್ದಾರೆ. ನೀವಿರುವ ವೇದಿಕೆಯಲ್ಲೇ ಒಂದು ಸ್ವಾಮೀಜಿ ಅವರು ಈ ರೀತಿ ಹೇಳ್ತಾರೆ ಅಂತ ಹೇಳಿದ್ರೆ ನಿಮ್ಮ ಮಟ್ಟಿಗೆ ಜನರಿಗೆ ಸ್ವಾಮೀಜಿಗಳಿಗೆ ಎಷ್ಟು ವಿಶ್ವಾಸ ಇದೆ ನೋಡಿ. ಇವತ್ತು ಈ ರೀತಿಯ ಬ್ರಹ್ಮಾಂಡ ಭ್ರಷ್ಟಾಚಾರ, ಇದು ವಾಲ್ಮೀಕಿ ನಿಗಮದ ಹಣ ಮಾತ್ರ ಅಲ್ಲ. ನಿನ್ನೆ ರಾಜ್ಯದ ಎಸ್ಟಿ ಮೋರ್ಚಾದ ಅಧ್ಯಕ್ಷರಾಗಿರುವಂತಹ ಬಂಗಾರು ಹನುಮಂತು ಬಳ್ಳಾರಿ ಅವರು, ಬಿಜೆಪಿಯ ಎಸ್ಟಿ ಮೋರ್ಚಾದ ಅಧ್ಯಕ್ಷರು, ಕೇಂದ್ರ ಸರ್ಕಾರದಿಂದ ಬಂದಂತ ಬಡಕೊಟ್ಟು ಸಮುದಾಯದವರಿಗೆ 83 ಕೋಟಿ ರೂಪಾಯಿ ಅನುದಾನ ಕೇಂದ್ರ ಸರ್ಕಾರ ಕೊಟ್ಟಿದೆ. ಅದರಲ್ಲಿ ಕೂಡ ಒಂದು ಅಧಿಕಾರಿ ಭ್ರಷ್ಟಾಚಾರ ಆಗಿದೆ ಅಂತೇಳಿ ಅವನನ್ನ ಅಮಾನತು ಮಾಡಿದ್ದಾರೆ ಸಿದ್ದರಾಮಯ್ಯರು. ಅದರಲ್ಲಿ ಕೂಡ ಆ 83 ಕೋಟಿ ಕೂಡ ನುಂಗಿದ್ದೀರಿ. ಕಲ್ಲೇಶ್ ಅಂತ ಹೇಳುವಂತ ಅಧಿಕಾರಿ ಈಗ ಅಮಾನತಾಗಿದ್ದಾರೆ. ಹಾಗಾಗಿ 187 ಕೋಟಿ ರೂಪಾಯಿ ವಾಲ್ಮೀಕಿ ಹಗರಣದಲ್ಲಿ ಸಂಪೂರ್ಣ ನುಂಗಿ ನೀರು ಕುಡಿದದ್ದು ಮಾತ್ರವಲ್ಲದೆ ಇವತ್ತು 83 ಕೋಟಿ ರೂಪಾಯಿ ಬುಡಕಟ್ಟು ಸಮುದಾಯದ ಅಭಿವೃದ್ಧಿಗೆ ಕೊಟ್ಟಂತಹ ಕೇಂದ್ರ ಸರ್ಕಾರದ ಹಣವನ್ನು ಕೂಡ ನುಂಗಿದ್ರಿ. ಹಾಗಾಗಿ ನಾನು ನಿಮ್ಮ ಹತ್ರ ಕೇಳಲಿಕ್ಕೆ ಬಯಸ್ತಾ ಇದ್ದೇನೆ, ಇನ್ನು ಮುಂದೆ ಇದೇ ಒಂದು ಪರಿಸರದಲ್ಲಿ ಜಿಲ್ಲಾಧ್ಯಕ್ಷರ ನೇತೃತ್ವದಲ್ಲಿ ಇನ್ನೂ ಹಲವು ಪ್ರತಿಭಟನೆಗಳು ಆಗ್ಲಿಕ್ಕೆ ಇದ್ದಾವೆ. ಗ್ಯಾರಂಟಿ ಹಣದಲ್ಲಿ ಕೆಲವು ಮಂತ್ರಿಗಳು ಆ ಹಣವನ್ನ ದೋಚಿದ್ದಾರೆ ಅಂತ ಹೇಳಿ ಗ್ಯಾರಂಟಿ ನಾವು ಇಲ್ಲಿ ಪ್ರತಿಭಟನೆ ಮಾಡ್ಲಿಕ್ಕಿದೆ. ಗ್ಯಾರಂಟಿ ಕೂಡ ಕೆಲವು OTP, ಕೆಲವು ದಾಖಲೆಗಳು ಸರಿ ಇಲ್ಲ ಅಂತೇಳಿ ಆ ಹಣಗಳು ಯಾರು ನುಂಗ್ತಾ ಇದ್ದಾರೆ ಗೊತ್ತಿಲ್ಲ. ಇಂಥ ಭ್ರಷ್ಟ ಸರ್ಕಾರ ನಮ್ಗೆ ಬೇಕಾ ಅಂತ ಹೇಳುವಂಥದ್ದು. ಅದಕ್ಕಾಗಿ ಇದೆಲ್ಲವೂ ಇದರ ಜವಾಬ್ದಾರಿಯನ್ನ ಸಿದ್ದರಾಮಯ್ಯ ಹೊರಬೇಕು. ಆ ಸ್ವಾಮೀಜಿಗಳು ಹೇಳಿದಂತ ಮಾತಿನ ಪ್ರಕಾರ ನೀವು ರಾಜೀನಾಮೆ ಕೊಡಬೇಕು. ಆ ಸ್ವಾಮೀಜಿಗಳು ಹೇಳ್ತಾರೆ, ಇಡೀ ರಾಜ್ಯದ ಎಲ್ಲ ಸಾಧು ಸಂತರು ಹೇಳ್ತಾ ಇದ್ದಾರೆ ನೀವು ಬೇಡ ನಮ್ಗೆ ಅಂತ ಹೇಳ್ತಾ ಇದ್ದಾರೆ. ಹಾಗಾಗಿ ಅವ್ರು ಹೇಳಿದ ಹಾಗೆ ರಾಜೀನಾಮೆ ಕೊಡಿ, ನಿಮಗೆ ಮಾನ ಮರ್ಯಾದೆ ಇದ್ರೆ ರಾಜೀನಾಮೆ ಕೊಡಿ ಅಂತ ಹೇಳುವಂತ ಮಾತನ್ನ ಇವತ್ತು ನಾನು ಉಲ್ಲೇಖ ಮಾಡ್ತಾ, ಇವತ್ತು ಈ ಜಿಲ್ಲಾಧ್ಯಕ್ಷರ ನೇತೃತ್ವದಲ್ಲಿ ನಡೆಯುವಂತಹ ಪ್ರತಿಭಟನೆ ಜಿಲ್ಲಾಧಿಕಾರಿಗಳ ಕಚೇರಿಗೆ ಮುತ್ತಿಗೆ ಹಾಕುವ ಮುಖಾಂತರ ಈ ಪ್ರತಿಭಟನೆ ಇನ್ನು ಮುಂದಿನ ದಿನಗಳಲ್ಲಿ ಇನ್ನಷ್ಟು ಉಗ್ರ ಸ್ವರೂಪವನ್ನು ತಾಳಲಿಕ್ಕಿದೆ. ಹಾಗಾಗಿ ಪ್ರತಿಭಟನೆಯ ನೇತೃತ್ವವನ್ನು ಜಿಲ್ಲಾಧ್ಯಕ್ಷರು ವಹಿಸಿಕೊಂಡಿದ್ದಾರೆ. ನಾವೆಲ್ಲ ಭಾರತೀಯ ಜನತಾ ಪಾರ್ಟಿಯ ಕಾರ್ಯಕರ್ತರು ಇದನ್ನ ಇನ್ನಷ್ಟು ಹೋರಾಟವನ್ನ ಇಮ್ಮಡಿ ಮಾಡ್ತಾ ಪ್ರತಿಯೊಂದು ಸಮುದಾಯ, ಪ್ರತಿಯೊಂದು ಜನಾಂಗದ ಜನರಿಗೆ ಮಾಡುವಂತಹ ಅನ್ಯಾಯವನ್ನು ತೋರ್ಪಡಿಸಿಕೊಡ್ತಾ ಈ ಪ್ರತಿಭಟನೆಯನ್ನ ಜಿಲ್ಲಾಧಿಕಾರಿಗಳ ಕಚೇರಿಗೆ ಮುತ್ತಿಗೆಯನ್ನು ಹಾಕುವ ಮುಖಾಂತರ ಮಾಡ್ತಾ ಇದ್ದೇವೆ ಅಂತ ಈ ರಾಜ್ಯದ ಅಧಿಕಾರಯುಕ್ತವಾಗಿರ್ತಕ್ಕಂಥ ಸರ್ಕಾರ ಕಾಂಗ್ರೆಸ್ ಸರ್ಕಾರ ಈ ರಾಜ್ಯದ
ಬಡ ಜನರ ಹಣವನ್ನು ಲೂಟಿ ಮಾಡಿರುವ ವಾಲ್ಮೀಕಿ ನಿಗಮದ 187 ಕೋಟಿ ರೂಪಾಯಿಗಳನ್ನು ನುಂಗಿರುವ ಈ ಸರ್ಕಾರದ ವಿರುದ್ಧ ಭಾರತೀಯ ಜನತಾ ಪಾರ್ಟಿಯ ಈ ಹೋರಾಟದ ನೇತೃತ್ವವನ್ನು ವಹಿಸಿರುವ ಈ ರಾಜ್ಯದಲ್ಲಿ ಕಳೆದ 1 ವರ್ಷದಲ್ಲಿ ಕಾಂಗ್ರೆಸ್ ನೇತೃತ್ವದ ಸಿದ್ದರಾಮಯ್ಯ ಸರ್ಕಾರ ಅಧಿಕಾರಕ್ಕೆ ಬಂತು. ಅಧಿಕಾರಕ್ಕೆ ಬರುವ ಮುಂಚೆ ಈ ರಾಜ್ಯದಲ್ಲಿ ಜನರಿಗೆ ಆಶ್ವಾಸನೆಗಳನ್ನು ಕೊಟ್ಟು ಈ ಸರ್ಕಾರ ಬಂತು. ಉಚಿತವಾಗಿರ್ತಕ್ಕಂಥ ಉಡುಗೊರೆಗಳ ಘೋಷಣೆಯನ್ನ ಈ ಸರ್ಕಾರ ಮಾಡಿತ್ತು, ಈ ಪಾರ್ಟಿ ಮಾಡಿತ್ತು, ಕಾಂಗ್ರೆಸ್ ಪಾರ್ಟಿ ಮಾಡಿತ್ತು. ಜನ ಆಮಿಷಕ್ಕೋಸ್ಕರ ಮತವನ್ನ ಹಾಕಿದರು. ಆದರೆ ಕಳೆದ 1 ವರ್ಷದಲ್ಲಿ ಯೋಜನೆಗಳ ಹೆಸರಿನಲ್ಲಿ ಈ ರಾಜ್ಯದ ಜನತೆಯನ್ನ ಲೂಟಿ ಮಾಡತಕ್ಕಂಥ ಸರ್ಕಾರ ಸಿದ್ದರಾಮಯ್ಯನ ಸರ್ಕಾರ ಆಗಿದೆ. ಕಳೆದ 1 ವರ್ಷದಲ್ಲಿ ಭ್ರಷ್ಟಾಚಾರ, ಅತಿ ಹೆಚ್ಚು ಭ್ರಷ್ಟಾಚಾರ ಮಾಡಿರ್ತಕ್ಕಂಥ ಸರ್ಕಾರ ಯಾವ್ದು ಹೇಳಿದ್ರೆ ಅದು ಸಿದ್ದರಾಮಯ್ಯನ ಸರ್ಕಾರ. Dr. M.V. Shetty Institutions, Mangaluru. Empowering dreams and achieving greatness since 1985. Dr. M.V. Shetty College prides itself in its history of 38 years. It undertook path-breaking initiatives in Indian higher education with the introduction of innovative and modern curricula, insistence on academic discipline, imparting of holistic education,
and adoption of global higher education practices with the support of creative and dedicated staff. First private college in Karnataka offering diverse healthcare programs offers you multiple of courses. Dr. M. V. Shetty Institutions is a nurturing ground for an individual's holistic development to make effective contribution to the society in a dynamic environment. Dr. M. V. Shetty Institutions, Kavur Road, Vidyanagar, Mangaluru, Karnataka 575013. Contact 0824 248 1048, 0824 248 1096. Website www.mvshettycolleges.edu.in. ಸುದ್ದಿ ಚಾನಲ್ ಕ್ಷಣ ಕ್ಷಣದ ಸುದ್ದಿಗಾಗಿ